ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಒಂದು ವಿಷಯ ಹೇಳಬೇಕು. ಈ ವಿಷಯ ಕೇಳಿ ನನಗೆ ಶಾಕ್ ಆಗಿದೆ, ಹೌದು, ಬಟ್ ನಿಮಗೂ ಗೊತ್ತಾಗ್ಲಿ ಅಂತ. ಹಾಗೆ ಸುಮ್ಮನೆ ಚಾನಲ್ ಬಿಟ್ರೆ ನಿಮಗೂ ಕ್ಯೂರಿಯಾಸಿಟಿ, ಕುತೂಹಲ ಇರುತ್ತಲ್ಲ, ಯಾಕೆ ಏನಾಯ್ತು, ಇವ್ರು ಏನಾಗಿ ಬಿಟ್ರು ಹೇಳಿದೆ ಅಂತ ಕೆಲವ್ರಿಗೆ ಸಿಟ್ಟು ಬೇರೆ ಬರುತ್ತೆ. ಸೊ ಹೇಳ್ತಾ ಇದ್ದೀನಿ, ಇದು ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ. ಕಾರಣ ನನಗೆ ಗೊತ್ತಿಲ್ಲ. 1 ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನನ್ನ ಹಸ್ಬೆಂಡ್ಗೂ ಇಷ್ಟ ಆಯ್ತು, ನನ್ನ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತು. ಆದರೆ ಸಡನ್ ಏನಾಯ್ತು ಗೊತ್ತಿಲ್ಲ. ನಾನು ಇವಾಗ್ಲೂ ಶಿವರ್ ಆಗ್ತಾ ಇದ್ದೀನಿ ಒಂಥರ. ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಎಲ್ಲಾರು ಡಿಸ್ಕಸ್ ಮಾಡಿ ಒಂದೇ ಕ್ಷಣ ನನಗೆ ಒಟ್ಟಿಗೆ ಚಾನೆಲ್ ಮಾಡಬೇಡ ಇನ್ ಮುಂದೆ ಅಂತ, ಬೇಡ ಅಂತ ಹೇಳಿದಾಗ ನನಗೆ ಹೇಗಾಗ್ಬೋದು? ಕಾರಣ ಕೇಳಿದೆ, ನನಗೆ ಆ ಕಾರಣಕ್ಕೆ ಉತ್ತರ ಅನ್ನೋದು ಸಿಗ್ಲಿಲ್ಲ. ಅಂಡ್ ಎಂತ ಒಂದು ಕಷ್ಟದ ಪರಿಸ್ಥಿತಿ ಅಂದ್ರೆ, ಇಷ್ಟು ದಿನ ನಾನು ನನ್ನ ಅಮ್ಮ ಹಸ್ಬೆಂಡ್ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಇವತ್ತು ನಾನು ಕದ್ದು ಮುಚ್ಚಿ ರೂಮ್ ಬಾಗಿಲು ಹಾಕಿ ವಿಡಿಯೋ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾರಾದ್ರೂ ಯಾವತ್ತಾದ್ರೂ ಬೇಡ ಅಂತ ಅಂದಾಗ ಅದಕ್ಕೆ ಕಾರಣ ಕೊಡ್ಬೇಕಲ್ವಾ? ಅವಾಗ ನಮ್ಮ ಮನ್ಸಿಗೆ ನೆಮ್ಮದಿ ಇರುತ್ತೆ. ನಾನೇನಾದ್ರೂ ತಪ್ಪು ಮಾಡಿದೀನ? ಇಷ್ಟು ದಿನ ವಿಡಿಯೋ ಮಾಡಿದ್ರಲ್ಲಿ ಏನಾದ್ರೂ ತಪ್ಪಾಗಿದ್ಯಾ ಹೇಳಿ ನನಗೆ. ಆ ತರ ಇದ್ರೆ ನಾನು ತಿರ್ಕೋತಾ ಇದೆಯಲ್ವಾ, ಅಥವಾ ಆ ವಿಡಿಯೋನ ಡಿಲೀಟ್ ಮಾಡ್ತಾ ಇದ್ರೆ ಸುಮ್ಮನೆ ರೀಸನ್ ಇಲ್ಲದೆ ಬೇಡ ಯೂಟ್ಯೂಬ್ ಇನ್ ಮುಂದೆ ಅಂತ ಅಂದ್ರೆ, ನನ್ಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್. ಫ್ಯಾಮಿಲಿ ಕಮ್ಸ್ ಫಸ್ಟ್. ಸೊ ಅವ್ರಿಗೆ ಬೇಡ ಆದ್ಮೇಲೆ ನಾನು ಮಾಡಲ್ಲ. ದಯವಿಟ್ಟು ನಿಮ್ಮೆಲ್ಲರ ಹತ್ರನೂ ಕೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮಗೆ ಅನ್ಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು, ನಿಮ್ಮ ಮುಖದಲ್ಲಿ ನಗುನ ತರಿಸಿದೆ ಅಂದ್ಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಪ್ರೀತಿಯ ಕಾಮೆಂಟ್ ನೋಡಿ ಆದ್ರೂ ನನ್ನ ಮನೆಯವರ ಒಂದು ಯೋಚನೆ ಬದಲಾಗ್ಲಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮಿಂದ ಮಾತ್ರ ಇದು ಸಾಧ್ಯ, ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಈ ವಿಡಿಯೋನ ತಪ್ಪದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ಕೊನೆಯ ಸತಿ ನಾನು ಕೇಳ್ತಾ ಇದ್ದೀನಿ, ಮಾತು ಬರ್ತಾ ಇಲ್ಲ. ಸೊ ಬಾಯ್, ಅಷ್ಟೇ. ಪ್ರ್ಯಾಂಕ್ ಮಾಡಿದೆ, ಹೇಗಿತ್ತು ಈ ಪ್ರ್ಯಾಂಕ್? ಚೆನ್ನಾಗಿತ್ತ? ಅಬ್ಬೋ, ಈ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನನಗೆ ಯಾವತ್ತು ನನ್ನ ಮನೆಯವರು ಯೂಟ್ಯೂಬ್ ಮಾಡ್ಬೇಡ ಅಂತ ಅನ್ನಲ್ಲ. ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಪ್ರ್ಯಾಂಕ್ ಮಾಡಿ ಅಂತ. ಆ ಪ್ರ್ಯಾಂಕ್ ನಿಮ್ಮೇಲೆ ಮಾಡಿದ್ರೆ ಆ ಚಿಕ್ಕ ಜಲಕ್ ಹೇಗಿರುತ್ತೆ ಅದಂತ ಹಾಕೋಣ ಅಂತ ಮಾಡಿದ್ರೆ. ಐ ಹೋಪ್ ಈ ಪ್ರ್ಯಾಂಕ್ ವರ್ಕ್ ಆಗಿತ್ತು. ಯಾರಿಗೆ ಎಷ್ಟು ಸಿಟ್ಟು ಬಂತು, ಯಾರಿಗೆ ಎಷ್ಟು ಬೇಜಾರಾಯ್ತು, ನಿಮ್ಮ ಭಾವನೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಈ ತರದ ಒಂದು ಪ್ರ್ಯಾಂಕ್ ನಾನು ನನ್ನ ಅಮ್ಮನ ಮೇಲೆ ಮಾಡಿದ್ದೀನಿ. ಒಂದಿನದಲ್ಲಿ 3 ಪ್ರ್ಯಾಂಕ್ ಮಾಡಿದ್ದೀನಿ. ಅವ್ರಿಗೆ ಒಂಚೂರು ಐಡಿಯಾನೇ ಇರಲಿಲ್ಲ. ಅದನ್ನ ನಿಮಗೆ ತೋರಿಸ್ಬೇಕು ಇವತ್ತಿನ ವಿಡಿಯೋದಲ್ಲಿ. ಸೊ ಕೊನೆ ತನಕ ನೋಡಿ, ಸೂಪರ್ ಮಜವಾಗಿರುತ್ತೆ. ಓಕೆನಾ? ಲಾಟ್ಸ್ ಆಫ್ ಲವ್. ಇವತ್ತು ಫನ್ ಚಾಲೆಂಜ್ ಮಾಡೋಣ ಅಂತ ಅಮ್ಮನ ಜೊತೆಗೆ. ಈ ಚಾಲೆಂಜ್ ಅಲ್ಲಿ ವಿನ್ ಆದವ್ರಿಗೆ 500 ಅಲ್ಲ 1000 rupees. ಮಮ್ಮಿ, 1000 rupees ಅಲ್ಲಿ ಏನ್ ತಗೋಬಹುದು? ಚಾಲೆಂಜ್ ಆದ್ಮೇಲೆ ಓಕೆ, ಸೊ ಚಾಲೆಂಜ್ ಏನು ಅಂದ್ರೆ, ಇಲ್ಲಿರೋದು 25 ಪೈಸೆ ಕಾಯಿನ್ ಅಂತ ಹೆಡ್ ಅಂಡ್ ಟೇಲ್ ಅಂತ ಇದೆ. ಇದು ಟೇಲು, ಇದು ಹೆಡ್. ಓಕೆನಾ? ಸೊ ಇದ್ರ ಒಳಗಡೆ ಹಾಕ್ತೀನಿ. ಆ ನೀರಲ್ಲಿ ನೋಡೋದು ಸ್ವಲ್ಪ ಕಷ್ಟ ಅಲ್ಲ, ಈ ತರ ಬಗ್ಬಿಟ್ಟು ನೋಡ್ಬೇಕು ಅದು ಏನ್ ಕಾಯಿನ್, ಹೆಡ್ ಆರ್ ಟೇಲ್ ಅಂತ. ಯಾರು ಕರೆಕ್ಟ್ ಆಗಿ ಬೇಗ ಗೆಸ್ ಮಾಡ್ತಾರೆ ಅವ್ರು ವಿನ್. ಓಕೆನಾ? ಸೊ ಫಸ್ಟ್ ನಾನು ಹಾಕ್ತೀನಿ, ನೀವು ಗೆಸ್ ಮಾಡ್ಬೇಕು. ಸೆಕೆಂಡ್ ಟೈಮ್ ನೀವು ಹಾಕ್ಬೇಕು, ನಾನು ಗೆಸ್ ಮಾಡೋದು. ಓಕೆನಾ? 3, 2, 1 and ಸ್ಟಾರ್ಟ್. ನಂಬರ್ ಬನ್ನಿ, ಕೈತಲ್ ಬನ್ನಿ. ನೋಡಿ, ಬೇಕಾ ನಿಮ್ಗೆ 1000 rupees? ಬೇಕಾ? 5000 ಕೊಡ್ಬೇಕಲ್ವಾ? ನಾನೆಲ್ಲ ಒದ್ದೆ ಅದು ಜಿಯೋ ಬೋಯ್ಲ ಕಾಲ ಅಂತದೆ ಕಣ್ಣು ಟೆಸ್ಟ್ ಮಾಡ್ಕೊಂಡು ಚುಸ್ಕೊಂಡಿರ್ತಾರಲ್ಲ, ಆ ಚಿನ್ನಾಡಿದ್ರು ಮುಂಚು ಕಣ್ಣಿಗೆ ನೀರು ಪುಸಕ್ಕಾಗೆ. ಇದು ಪ್ರ್ಯಾಂಕ್ ಆದ ಮೇಲೆ ಮನುಷ್ಯನ ಜೀವ ಈ ತರ. ನೋಡಿ 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 ಮದ್ದೆ ಆಗಿದೆ ಎಲ್ಲ. ಸೊ ಇದೀಗ
ನೆಕ್ಸ್ಟ್ ಪ್ರ್ಯಾಂಕ್ ಆಯ್ತಾ, ಏನಂದ್ರೆ ಒರಿಯೋ ಬಿಸ್ಕೆಟ್ ಇದೆ, ಇಲ್ಲಿ ಟೂತ್ ಪೇಸ್ಟ್ ಇದೆ. ನನ್ನ ಅಮ್ಮ ನಾನು ಕಾಂಪಿಟೇಷನ್ ಮಾಡೋದು, ಬಟ್ ಓರಿಯೋ ಬದಲು ಟೂತ್ ಪೇಸ್ಟ್ ಇರುತ್ತೆ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬಟ್ ರೆಡಿ ಮಾಡೋಣ. ಮನೆಗೆ. ಸೊ ಇವತ್ತು ಒಂದು ಫನ್ ಈಟಿಂಗ್ ಗೇಮ್ ಮಾಡೋಣ ಅಂತ. ಸೊ ಏನು ಅಂದ್ರೆ ಇವಾಗೆಲ್ಲ ಪಿಜ್ಜಾ ಎಲ್ಲ ಬಂದು ಹೊಟ್ಟೆ ಫುಲ್ ಆಗಿದೆ. ಸೊ ಹಾಗಾಗಿ ಒಂದೊಂದು ಓರಿಯೋ ಬಿಸ್ಕೆಟ್ 3 ಜನನು ತಿನ್ನೋಣ ಅಂತ ಅನ್ಕೊಂಡಿದೀವಿ. ಯಾರು ಬೇಗ 3 seconds ಅಲ್ಲಿ ಆ ಓರಿಯೋ ಬಿಸ್ಕೆಟ್ ತಿಂತಾರೆ ಅಂತ, ಓಕೆನಾ? ಸೊ ಓರಿಯೋ ಬಿಸ್ಕೆಟ್ ಹೊಟ್ಟೆ ಫುಲ್ ಆಗಿರೋದ್ರಿಂದ ಒಂದೊಂದು ಬೇಗ ತಿನ್ರಿ. ಹೀಗೆ ಇಟ್ಕೊಳ್ಳಿ, ಚಿಯರ್ಸ್ ಮಾಡ್ಬೇಕು. ಇಂಚದಿ ಇಲ್ಲೇ 3, 2, 1 Cheers! ಸ್ಮೆಲ್ ಬರೋದುಂಟು ಹಾಲಿಡು ಏರು ಪೇಸ್ಟ್ ಕೂದಲಿಕ್ಕೇರಿ ಅಲ್ಲಿ ಕೇಳಿಸಿಲ್ಲ ಈ ತಗನೆ ತಲೆ ಜಿಂಜಾದಲ್ಲ ಜೋರಿಲ್ಲ ಒಂದು ಎರಡನೇ ಪ್ರಾಂಕ್ ಸಕ್ಸಸ್ಫುಲ್. ಒಂದೇ ದಿನದಲ್ಲಿ 3 ಪ್ರ್ಯಾಂಕ್ ಮಾಡೋದಂದರೆ ಸುಲಭ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಾನು ನನ್ನ ಕಸಿನ್ ಸೇರಿಬಿಟ್ಟು ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ತಾ ಇದ್ದೀವಿ. ನಾನು ತುಂಬ ಹೊತ್ತು ಫೋನಲ್ಲಿ ಮಾತಾಡ್ತಾ ಇದ್ದೆ ನನ್ನ ಫ್ರೆಂಡ್ ಜೊತೆಗೆ, ಹಾಗೆಯೇ ಕಾರ್ಡ್ಸ್ ಎಲ್ಲ ಆಟಾಡ್ತಾ ಇದ್ದೆ. ಸೊ ಅಮ್ಮನಿಗೆ ಇವಾಗ ಹೇಳ್ತಾ ಇದ್ದೀನಿ ನಾನು, ತುಂಬ ಜೋರು ಕೈ ನೋವಾಗ್ತಾ ಇದೆಯಂತ. ಅದಕ್ಕೆ ಅಮ್ಮನ ರಿಯಾಕ್ಷನ್ ಜಬರ್ದಸ್ತ್ ಆಗಿತ್ತು. ಮಿಸ್ ಮಾಡಿಬಿಡಿ ಇದು ಮಾತ್ರ. ಓಹೋ ಫೆಂಟಾಸ್ಟಿಕ್. ಜಾಸ್ತಿ ಉಂಟಾಡುವಂತೆ ಸ್ಪ್ರೇ ಕೊರ್ಲೇದಾನುಟ ಬೇರೆಕಾಯಿಂದ ಬಂದಿನ ಪಕ್ಕ ನೀವು ಇಯರ್ಫೋನ್ ಮಾಡ್ತಾರೆ ಕಂಟಿನ್ಯೂ ಮಾಡಿ ಪಾಪದಲ್ಲ ಕಾಯನ ಗಟ್ಟಿಗೆ ಮಲ್ಪೆ ನಾಳೆ ಚಾಯ್ ಮಲ್ಪೆ ಈಗ ಯಾರು ಚಿವಳಿ ಅಪ್ಪಡಿ ಮಲ್ಪಾಗ ನಿನ್ನೊಂದು ತಾಗೋದೇ ಪುರಣಿಕ್ ಯಾಕ ತುಂಡಲ ನಿನ್ನ ಮುಗಿಯರಿಜ್ಜಿ ಅವಳು ಬೇನೆ ಅವಳು ಸಾಗದು ಮೂರು ಸಾಗದು ಈಗ ಕೂತೀನಿ ದಾಯಿ ಕೂತೀನಿ ಫೋನ್ ಮಾಡ್ತೀನಿ. ಫೋನ್ ಬಂತೇನೆ ಪಾತ್ರೆ ಬಂದು ಬರ್ತಿರ್ತೇನೆ
बहने और पिंकल बहने हमारा कार बहने बोल दे शब्द आते हैं शब्द ही लगता है अंदते ಪ್ರಾಮಿಸ್ शब्द ही लगता है ಇದನ್ನ ಕೈ ಟ್ವಿಸ್ಟ್ ಮಾಡ್ರೆ ಸತ್ತಿಲ್ಲ ಅಮ್ಮ ಡಾಕ್ಟರ್ ಗೋಡ್ ಬಂದ್ಬಿಡಿ ಬುಕ್ಕು A few moments later. ಇವತ್ತು ಫುಲ್ ಡೇ ಅಮ್ಮನ್ಗೆ ಪ್ರ್ಯಾಂಕ್ ಮಾಡಿ ಮಾಡಿ ಸುಸ್ತಾಗಿದೆ. 3ನೇ ಪ್ರ್ಯಾಂಕ್ ಇದು. 3 ಸತಿ ಬಕ್ರ ಅದು ನಾನು ನೋಡಿ ಫುಲ್ ಸ್ವೆಟ್ ಆಗಿದ್ದೀನಿ. ಹೇಗನ್ನಿಸ್ತು ಪ್ರ್ಯಾಂಕ್? ನೋಡಿ ನನ್ನನ್ನು ಹೆದರಿಸಿ ಬಿಟ್ಲು. ನನಗಂತೂ ಈ ಪ್ರ್ಯಾಂಕ್ ಮಾಡಿ ತುಂಬಾನೇ ಸುಸ್ತಾಗಿದೆ. ಈಗ ಸಹ ಬಡ ಬಡ ಬಂದು ಕ್ಯಾನ್ ಯು ಸಿ ದ ಸ್ವೆಟ್? ಇಷ್ಟೊಂದು ಸ್ವೆಟ್ ಆಗ್ತಾ ಇದ್ದೀನಿ. ಇಟ್ ವಾಸಂಟ್ ಈಸಿ. ಆಡೋ ತರ ನಾಟಕ ಮಾಡೋದು ವಾಸಂಟ್ ಈಸಿ. ಬಟ್ ಇದು ಪ್ರ್ಯಾಂಕ್ ವಾರ್ ಆಗಿತ್ತು. ಒಂದಿನದಲ್ಲಿ 3 ಪ್ರ್ಯಾಂಕ್ ಅಮ್ಮನ ಮೇಲೆ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟವಾಗ್ಲಿ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್